ಹಿಂದಿನ ತರಗತಿಯಲ್ಲಿ ನಾವು ಗಾಂಧಿ ಪಾತ್ರದ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಗಾಂಧಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ರೀತಿಯ ಜಿಗುಪ್ಸೆ ಮೂಡಿಬಂದಿತ್ತು. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದಂತಹ ತನ್ನ ತಾಯಿಯ ಸೀರೆಯನ್ನು ಬಲವಾಗಿ ಎಳೆದು ಹೀಗೆ ಕೇಳುತ್ತಾನೆ ಗಾಂಧಿ. ಇದು ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂತಹ ಒಂದು ಘಟನೆ. ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಅದೇ, ನಡಿ ಊರಿಗೆ ಹೋಗುವ. ಈ ಮಾತನ್ನು ಗಾಂಧಿ ಹೇಳುತ್ತಿದ್ದಾನೆ ತನ್ನ ತಾಯಿಗೆ. ಒಸಿ ಸುಮ್ಕಿರು, ಬಂದೋರು ಬಂದೋ, ತೋರಿಸ್ಕೊಂಡೇ ಹೋಗುವ. ಹೊತ್ತುಡೋಕೆ ಮುಂಚೆ ಬಂದೋ ನಾವು. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳಾರು ಎಂದು ತಾಯಿ ಗಾಂಧಿಗೆ ಹೇಳುತ್ತಾಳೆ. ತನ್ನನ್ನು ಹೆತ್ತವಳು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡಂತಹ ಹುಡುಗ ಹೀಗೆ ಹೇಳುತ್ತಾನೆ. ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯವ್ವ ಹೋಗುವ ಊರಿಗೆ. 3 ಹೊತ್ತು ಸಾಯ್ತೀನಿ, ಇದೇ ನಿನ್ನ ನಾಲಿಗೆ ಮೇಲೆ ಇದ್ದು ನಾನು ಯಾವ ರಾಜ್ಯ ಆಳಬೇಕು. ವಯಸ್ಸಿಗೆ ಮೀರಿದಂತಹ ಅನುಭವದ ಮಾತುಗಳು ತನ್ನ ಮಗನ ಅಂದರೆ ಗಾಂಧಿಯ ಬಾಯಿಂದ ಬಂದದ್ದು ತಾಯಿಗೆ ಯಾವುದೇ ರೀತಿಯ ಆಶ್ಚರ್ಯವಾಗಲಿಲ್ಲ.